ಬ್ರಿಟನ್ನ ವೋಲ್ವರ್ಹ್ಯಾಂಪ್ಟನ್ನಲ್ಲಿ ಹಿರಿಯ ಸಿಖ್ ವ್ಯಕ್ತಿಯೊಬ್ಬರ ಮೇಲೆ ದಾಳಿ ಮಾಡಿ ಸಂಪ್ರದಾಯದ ಮುಂಡಾಸು ಕಿತ್ತೆಸೆದು ಹೊಡೆದ 3 ಹಲ್ಲೆಕೋರರನ್ನ ಬಂಧಿಸಲಾಗಿದೆ. ಕಳೆದ ಶುಕ್ರವಾರ ಈ ಹಲ್ಲೆ ನಡೆದಿದ್ದು, ಆ ವಿಡಿಯೋ ಆಮೇಲೆ ಬೆಳಕಿಗೆ ಬಂದಿದೆ. ಇಬ್ಬರನ್ನ ನೆಲದ ಮೇಲೆ ಕೆಡವಿ ಬಡಿಯುವುದು ಅದರಲ್ಲಿ ಕಂಡು ಬಂದಿದೆ. ಸಿಖ್ ವ್ಯಕ್ತಿಯ ವಿಶಿಷ್ಟ ಮುಂಡಾಸನ್ನ ಬಲವಂತದಿಂದ ತೆಗೆದೆಸೆದದ್ದು ಕೂಡ ಕಂಡು ಬಂದಿದೆ. ಹಲ್ಲೆಕೋರರ ಸಂಖ್ಯೆ 3ಕ್ಕೂ ಹೆಚ್ಚು ಎನ್ನಲಾಗಿದೆ. ವಿಡಿಯೋ ಹೊರಬೀಳುತ್ತಲೇ ಪೊಲೀಸರು ಅದರ ಆಧಾರದ ಮೇಲೆ 3 ಹಲ್ಲೆಕೋರರನ್ನ ಬಂಧಿಸಿದ್ದಾರೆ. 3 ಬಿಳಿಯರು 2 ಇತರ ದೇಶೀಯರನ್ನ ಹೊಡೆಯುವುದನ್ನ ವಿಡಿಯೋ ಮಾಡುತ್ತಾ ನೀವೇನು ಮಾಡುತ್ತಿದ್ದೀರಿ ಎಂದು ಕೇಳಿರುವುದು ಕೂಡ ವಿಡಿಯೋದಲ್ಲಿ ದಾಖಲಾಗಿದೆ. ಏಟು ತಿಂದವರನ್ನ ಇತರರು ಬಂದು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಈ ಸಂಬಂಧ 17, 19 ಮತ್ತು 25ರ ಪ್ರಾಯದ 3 ಬಿಳಿಯರನ್ನ ಬಂಧಿಸಿದ್ದು, ಅವರಿಗೆ ಜಾಮೀನು ಸಿಕ್ಕಿದ್ದು ತನಿಖೆ ಮುಂದುವರೆದಿದೆ. ಈ ಹಲ್ಲೆಯನ್ನ ಭಾರತ ಸಹಿತ ಹಲವು ದೇಶಗಳ ಸಿಖ್ ಸಮುದಾಯದವರು ಎಕ್ಸ್ ಪೋಸ್ಟ್ ಮೂಲಕ ಖಂಡಿಸಿದ್ದಾರೆ. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.